ತಿಂಗಳ ಹಿಂದೆ ಮಂಗಳೂರು ಸೆಜ್ನಲ್ಲಿರುವ ಶ್ರೀ ಉಲ್ಕಾ ಫಿಶ್ ಮಿಲ್ ದುರಂತದಲ್ಲಿ ಸಾವಿಗೀಡಾದ ಪಶ್ಚಿಮ ಬಂಗಾಳದ 24 ಪರಗಣ ಜಿಲ್ಲೆಯ ದೇಗಂಗಾ ಗ್ರಾಮದ ವಲಸೆ ಕಾರ್ಮಿಕರ ಮನೆಗಳಿಗೆ ಡಿವೈಎಫ್ಐ ಕರ್ನಾಟಕ ರಾಜ್ಯ ಸಮಿತಿ ನಿಯೋಗ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿತು. ಪರಿಹಾರ ಮೊತ್ತ ಒದಗಿಸುವ ಕೆಲಸದ ಪ್ರಗತಿಯನ್ನ ಪರಿಶೀಲಿಸಿತು. ವಲಸೆ ಕಾರ್ಮಿಕರ ಸಂಘಟನೆಯ ಪ್ರಮುಖರೊಂದಿಗೆ ಚರ್ಚಿಸಿತು. ಆತ್ಮೀಯವಾಗಿ ಬರಮಾಡಿಕೊಂಡ ಗ್ರಾಮಸ್ಥರು ದುರಂತದ ಸಂದರ್ಭ ಜೊತೆ ನಿಂತ ಸಹಾಯ ಒದಗಿಸಿದ ಕುಟುಂಬಗಳಿಗೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ ಕೊಡಿಸಲು ಶ್ರಮಿಸಿದ ಮಂಗಳೂರಿನ ಡಿವೈಎಫ್ಐ ಮುಖಂಡರಿಗೆ ಕೃತಜ್ಞತೆಯನ್ನ ಅರ್ಪಿಸಿದ್ರು. ಸಣ್ಣ ಸಭೆ ಏರ್ಪಡಿಸಿ ಶಾಲು ಹೊದಿಸಿ ಗೌರವಿಸಿದ್ರು. ಸ್ಥಳೀಯ ಡಿವೈಎಫ್ಐ ಹಾಗೂ ಸಿಪಿಐಎಂ ಮುಖಂಡರು ಜೊತೆಗಿದ್ರು.